ಅಕ್ಕ ತಮ್ಮ ಇವ್ರನ್ನ ಒಂದು ಅಭಿನಂದಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ ಎಂಬ ಮಾತಿನಂತೆ ಬಹುಶಃ ಗುರುಗಳ ಸೇವೆಯನ್ನು ಋಣವನ್ನು ತೀರಿಸಲಿಕ್ಕೆ ನಮ್ಮಿಂದ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಬಹುಶಃ ಈಶ್ವರ್ ಕಟೀಲ್ರಿದ್ದಾರೆ, ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಅಧ್ಯಕ್ಷರಿದ್ದಾರೆ, ಹಿರಿಯರಾದ ಮೋನಕ್ ಶೆಟ್ಟರಿದ್ದಾರೆ, ಪ್ರಕಾಶ್ ಅಣ್ಣ ಇದ್ದಾರೆ. ಇಲ್ಲಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ತಂಡ ಸೇರಿಕೊಂಡು ಟೀಚರ್ಗಳ ಈ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. 10 ವರ್ಷಕ್ಕೆ ಬಹುಶಃ ಒಂದು ಉತ್ತಮವಾದ ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದು ಕೂಡ ಮನೆಗೆ ತೆರಳಿ ಶಿಕ್ಷಕರ ಮನೆಗೆ ತೆರಳಿ ನಿವೃತ್ತ ಶಿಕ್ಷಕರ ಮನೆಗೆ ತೆರಳಿ ಅವರನ್ನು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ನಮಗೆಲ್ಲ ಗೊತ್ತೇ ಇದೆ, ತಂದೆ ತಾಯಿಯರ ನಂತರ ಇರುವಂಥದ್ದು ನಮಗೆ ದಾರಿ ತೋರಿಸುವವರು ಯಾರಂತ ಕೇಳಿದರೆ ಗುರುಗಳು. ಆ ಗುರುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನವನ್ನು ನಮ್ಮ ಬದುಕನ್ನು ಕಟ್ಟಲಿಕ್ಕೆ ನಮಗೆ ಯಾರು ಸಹಾಯ ಮಾಡಿದ್ರು ಅಂತ ಕೇಳಿದರೆ ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರು. ಆ ನೆನಪಿನಲ್ಲಿ ಇಟ್ಟುಕೊಂಡು ಬಹುಶಃ ಇವತ್ತು ಇಲ್ಲಿ ಇದ್ದವರೆಲ್ಲರೂ ಕೂಡ ಇವರ ಸ್ಟೂಡೆಂಟ್ಗಳು, ಅಂದರೆ ಎಲ್ಲ ಕೂಡ ವಿದ್ಯಾರ್ಥಿಗಳಂತ ಅಂದ್ಕೊಳ್ತೀನಿ ನಾನು. ಎಲ್ಲ ಕಲಿತವರು ಈ ಶಿಕ್ಷಕರಿಂದಲೇ ಶಿಕ್ಷಣವನ್ನು ಪಡೆದಿರುವವರು. ಆದ ಕಾರಣ ತಮ್ಮ ಮುಂದಿನ ಭವಿಷ್ಯ ಕಾಯ್ದಂಡ ಯುವಕ ಮಂಡಲದ ಭವಿಷ್ಯ, ಅದರ ಜೊತೆಗೆ ತಮ್ಮೆಲ್ಲರ ಭವಿಷ್ಯ ಕೂಡ ಈ ಶಿಕ್ಷಕರ ಆಶೀರ್ವಾದದಿಂದ ಖಂಡಿತಕ್ಕೂ ಉಜ್ವಲವಾಗಿ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಇವತ್ತಿನ ಈ ದಿನವನ್ನು ಈ ಸುಸಂದರ್ಭದಲ್ಲಿ ಎಲ್ಲ ಯುವಕರ ತಂಡ ಒಟ್ಟಿಗೆ ಸೇರಿಕೊಂಡು 3 ಟೀಚರ್ಸ್ಗಳ ಶಿಕ್ಷಕರ ಮನೆಗೆ ತೆರಳಿ ಅವರನ್ನು ಅಭಿನಂದಿಸಿದ್ದೀರಿ. ಮುಂದಿನ ದಿನಗಳಲ್ಲೂ ಕೂಡ ಸಾಮಾಜಿಕವಾದ ಸೇವೆಯನ್ನು ಮಾಡುವಲ್ಲಿ ಸಮಾಜದ ಕಳಕಳಿಯನ್ನು ಇಟ್ಟುಕೊಂಡು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಪ್ರಯತ್ನವನ್ನು ಪಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ಮತ್ತೊಮ್ಮೆ ಗೌರವಾಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಎಲ್ಲ ತಂಡದ ಸದಸ್ಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಶಿಕ್ಷಕ ದಿನಾಚರಣೆ, ಅದರಲ್ಲೂ ಕೂಡ ವಿಶೇಷವಾಗಿ ಸರ್ವಪಳ್ಳಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ. ಒಬ್ಬ ರಾಷ್ಟ್ರಪತಿಯಾಗಿ ಇರ್ತಕ್ಕಂಥ ವ್ಯಕ್ತಿ ತನ್ನ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನು ಮಾಡುವ ಮುಖೇನ ನನಗೆ ಅದರ ಮಹತ್ವವನ್ನು ಸಾರಬೇಕೆಂಬ ನಿಟ್ಟಿನಲ್ಲಿ ಅವತ್ತಿನ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಅವರು ಕರೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಬಹುಶಃ ಅದಕ್ಕೆ ಒಂದು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದ ಅಂತ ಅಂದುಕೊಳ್ತೀನಿ ನಾನು. ವಿಶೇಷವಾಗಿ ಇವತ್ತು ಅಕ್ಕ ಮತ್ತು ತಮ್ಮ ಇಬ್ಬರು ಕೂಡ ಶಿಕ್ಷಕರು, ನಮಗೂ ಕೂಡ ಒಂದು ಭಾಗ್ಯ ಸಿಕ್ಕಿದೆ. ತಮ್ಮೆಲ್ಲರಿಗೂ ನಮಗೆ ಈ ಭಾಗ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿರೋ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ ನಾವು ನಂಬಿರ್ತಕ್ಕಂಥ ಕಟೀಲು ಮತ್ತು ನಮ್ಮೆಲ್ಲರನ್ನು ಅನುಗ್ರಹಿಸಲು ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ.